ಜೂನ್ 25ರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಗಳ ಕುರಿತು ಪೂರಕ ಸಭೆ ಪುತ್ತೂರು ಶಾಸಕ ಸಂಜೀವ ಮಠಂದೂರು ನೇತೃತ್ವದಲ್ಲಿ ಪುತ್ತೂರಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು. ಶಾಸಕರ ನೇತೃತ್ವದಲ್ಲಿ ಪುತ್ತೂರು ತಾಲೂಕಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ 10,000 ಮಾಸ್ಕ್ ಅನ್ನು ಶಾಲಾ ಮುಖ್ಯ ಶಿಕ್ಷಕರ ಮುಖಾಂತರ ಹಸ್ತಾಂತರಿಸಲಾಯಿತು. ಪುತ್ತೂರು ತಾಲೂಕಿನಲ್ಲಿ 12 ಪರೀಕ್ಷಾ ಕೇಂದ್ರಗಳಲ್ಲಿ 507 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗುತ್ತಿದ್ದಾರೆ ಎಂದರು. ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಬರಬೇಕಿದ್ರೆ ವಾಹನದಲ್ಲಿ ಯಾವುದೇ ವ್ಯತ್ಯಯ ಆಗದ ರೀತಿಯಲ್ಲಿ ನಾವು ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ದೃಷ್ಟಿಯಿಂದ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಈಗಾಗಲೇ ಒಂದಷ್ಟು ನಮ್ಮ ಕಾರ್ಯಾಧಿಕಾರಿ ತಾಲೂಕು ಪಂಚಾಯತ್ ನಗರದಲ್ಲಿ ನಮ್ಮ ಪೌರಾಯುಕ್ತರು ಸೇರಿಕೊಂಡು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂತೆ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಪರೀಕ್ಷಾ ಕೇಂದ್ರಗಳ ಕೊಠಡಿಗಳಿಗೆ ಆ ಸ್ಯಾನಿಟೈಸರ್ ಸ್ಪ್ರೇ ಮಾಡುವಂತಹ ಕೆಲಸ, ಏನಾದ್ರು ಸ್ಯಾನಿಟೈಸರ್ ಸ್ಪ್ರೇ ಮಾಡೋ ಬಗ್ಗೆ ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರದ್ದು ಏನಾದ್ರು ಅಭಿಪ್ರಾಯ ಇದೆಯಾ? ಸ್ಯಾನಿಟೈಸೇಷನ್ ಮಾಡ್ತಾರೆ, ಮಾಡಬೇಕಿದ್ರೆ ನೀವು ಅಲ್ಲಿ ನಿಗಾ ವಹಿಸಬೇಕು, ನೀವು ಇರ್ಬೇಕು. ಅವರು ಮಾಡ್ತಾರೆ ಅಂತ ಹೇಳಿ ಅವರಷ್ಟಕ್ಕೆ ಬಿಟ್ಬಿಡ್ಬಾರ್ದು. ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರು, ನಾನೇನಾದ್ರೂ ಅಲ್ಲಿ ಕೇಂದ್ರಗಳ ಮುಖ್ಯಸ್ಥರು ಯಾರಿರ್ತಾರೆ, ಆ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಸರಿಯಲ್ಲ, ನೀವು ರೆಸ್ಪಾನ್ಸಿಬಲ್ ಆಗ್ತೀರಿ. ಆದ್ರಿಂದ ಸ್ಯಾನಿಟೈಸರ್ ಬಳಕೆ ಮತ್ತು ಸ್ಯಾನಿಟೈಸೇಷನ್